ಓಂ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರ ಪಾದಗಳಿಗೆ ನಮಿಸಿ ಪೂಜ್ಯರಿಗೆ ನಮಸ್ಕರಿಸುತ್ತಾ, ತಂದೆ ತಾಯಿ ಸಮಾನ ಎಲ್ಲ ಗುರುಗಳಿಗೆ, ಅಣ್ಣ ತಂದಿರಿಗೆ, ಅಕ್ಕ ತಂಗಿರಿಗೆ, ಈ ಸೇರಿದ ಎಲ್ಲ ಭಕ್ತಾದಿಗಳಿಗೆ ಈ ಚಿತ್ರಾಂಗನ ನಮಸ್ಕಾರಗಳು. ಈಗ ಇಟ್ಕೊಂಡು ಮಾತಾಡೋದೇ ಸ್ವಲ್ಪ ಕಷ್ಟ. ಇಲ್ಲ ಬಂದು ನಿಂತಿದ್ದಾನಲ್ಲ, ಮಾತಾಡ್ತಿದ್ದಾನಲ್ಲ ಅಂತ ಅನ್ಕೋಬೋದು. ಆದರೆ ನಡೆದಿದ್ದ ಘಟನೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರಾಯರ ಅನುಗ್ರಹ ಹೆಂಗಿಂಗ್ ಆಗುತ್ತೆ ಅನ್ನೋದಿದೆ. ಹೆಚ್ಚು ಕಮ್ಮಿ ಒಂದು 5-6 ವರ್ಷ ಆಯ್ತದ ಮಂತ್ರಾಲಯಕ್ಕೆ ಬಂದು. ಹೀಗೆ ಏರ್ಪಟ್ಟಿದೆ, ತುಂಬ ದಿನ ಆಯ್ತಲ್ಲ, ತುಂಬ ದಿನ ಆಯ್ತಲ್ಲ ಅಂತ. ತುಂಬ ಹಿಂದಿನ ಕಥೆ ನಾನು ಏನು ಹೇಳ್ತಾ ಇಲ್ಲ. 11ನೇ ತಾರೀಕು ಸಿನಿಮಾ ರಿಲೀಸ್ ಆಗಿದೆ. 9ನೇ ತಾರೀಕು ನಮ್ಮ ತರುಣ್ ಸುಧೀರ್, ನಮ್ಮ ನಿರ್ದೇಶಕರು ಮನೆಗೆ ಬಂದು ಕೆಲಸ ಇತ್ತು ಮುಗಿಸ್ಕೊಂಡು ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇನೆ ಅಂತಂದು, ಸರಿ ಸರಿ ಓಟ್ ಬಾರಿ ನಾನು. ಅವರು 9ನೇ ತಾರೀಕು ನೈಟ್ ಟ್ರಾವೆಲ್ ಮಾಡಿ ಬಂದರು. ಅದಕ್ಕೆ ಹಿಂದ್ಗಡೆಗೆ ಆ್ಯಕ್ಚುಲಿ ನಮ್ಮ ಇಲ್ಲಿ ಬಾಲಾಜಿ ಅಂತಿದ್ದಾರೆ, ಬಾಲಾಜಿ ನಮ್ಮ ಸುನೀಲ್ ಇಲ್ಲಿ ಇದ್ದಾರೆ. ಇವರು ಬಂದಿರೋ ತೋಟಕ್ಕೆ ಬಂದು ಹೇಳಿದ್ರು, ಈ ಥರ ಒಂದು ಪ್ರೋಗ್ರಾಮ್ ಇದೆ, ಸೊ ಹಿಂಗೆ ಹೇಳ್ತಾ ಇದ್ರು, ಪೂಜೆ ಹೇಳಿದ್ರು ಕರ್ಕೊಂಬನ್ನಿ ಅಂತ ಹೇಳಿ. ಆಯ್ತಪ್ಪ ಹೋಗೋಣ, ಸಿನಿಮಾ ರಿಲೀಸ್ ಇದೆಯಲ್ಲ, ಸರಿ ಹೋಗೋಣ. ಇದೊಂದು ಇನ್ಸಿಡೆಂಟ್. 10ನೇ ತಾರೀಕು ಬೆಳಗ್ಗೆ ತರುಣ ಆ್ಯಕ್ಚುಲಿ ಬಂದು ಇಲ್ಲಿ ಮಧ್ಯದೆಲ್ಲ ಮುಗಿಸಿ ರಾಯರ ಹತ್ರ ಆಶೀರ್ವಾದ ತಗೊಳ್ಳೋಕೆ ಹೋದಾಗ ರಾಯರು ಹೇಳಿದ್ರು, ಪೂಜೆ ದರ್ಶನ ಬರೋಕ್ಕೆ ಹೇಳಿ ಅಂತ. ಆನ್ ದ ಸೇಮ್ ಡೇ 10ನೇ ತಾರೀಕು ಬಾಲಾಜಿಯವರು ನಮ್ಮ ಮನೆಗೆ ಬಂದಿದ್ರು. ಆ್ಯಕ್ಚುಲಿ ಬಾಲಾಜಿಯವರು ಇಡೀ 4x4 ಅಂತ ಗಾಡಿಗಳು ವರ್ಕ್ ಮಾಡ್ತಾರೆ, ಆರ್ಡರ್ ಮಾಡೋದಲ್ಲ. ನಾನು ಯಾವುದೋ ಒಂದು ಗಾಡಿ ಕಳಿಸ್ಬೇಕಾಗಿತ್ತು. ಸರಿ ಬಾಲಾಜಿ ಬನ್ನಿ ಅಂತ ಕರೆದಿದೆ. 11 ಗಂಟೆಗೆ ನಾನು ಬಾಲಾಜಿಯವ್ರ ಹತ್ರ ಹೇಳ್ತಾ ಇದ್ದೀನಿ, ಅಪ್ಪ ಹೋಗಿ ಬರೋಣ, ತುಂಬ ದಿನ ಆಯಿತು. 11 ಗಂಟೆಗೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ರಾಯರು ಕೂಡ ಆ್ಯಕ್ಚುಲಿ 11 ಗಂಟೆಗೆ ಮಾತಾಡ್ತಿದ್ದಾರೆ. ತರ ಹೊರಗಡೆ ಬಂದ ತಕ್ಷಣ ನನಗೆ ಫೋನ್ ಮಾಡ್ತಾರೆ, ಬಸ್ ಹಿಂಗೆ ಹೇಳ್ತಾ ಇದ್ರು ಬರಬೇಕು. ಅಪ್ಪ ನೀನು ಎಷ್ಟೊಂದು ಮಾತಾಡೋದು 11 ಗಂಟೆ ನೋಡಿ, 11 ಗಂಟೆ ನಾನು ಇಲ್ಲಿ ಮಾತಾಡ್ತೀನಿ ಅಂತ. ಆ ಥರ ರಾಯರ ಅನುಗ್ರಹ ಇದ್ದಾಗ ಮಾತ್ರ ನಮಗೆ ಬರೋಕ್ಕಾಗೋದು. ಅವ್ರು ಆ್ಯಕ್ಚುಲಿ ನನ್ನ ಆಶೀರ್ವಾದ ಕಳಿಸ್ಬೇಕು, ಪಾಪ ನನಗೆ ತುಂಬ ದಿನ ಆಯ್ತು ಅಂತ ಹೇಳಿ. ಸೊ ಆದ್ದರಿಂದ ಬಂದಿದ್ದೀವಿ. ಬಂದಿದ್ದ ತಕ್ಷಣ ಪೂಜೆಗೆ ಒಂದು ಅದನ್ನು ತುಂಬ ಸಂತೋಷವಾದ ವಿಷಯ. ನಾನು ಆ್ಯಕ್ಚುಲಿ ಅವ್ರು ಬಂದೆಲ್ಲ ತುಂಬ ವೈರಲ್ ಆಗಿತ್ತು. ಎಲ್ಲ ಕೂತಿದ್ದಾರೆ ಇಲ್ಲಿ, ಪಾನಿಪುರಿ ತಿಂದ್ರಪ್ಪ ಅಂತ ಹೇಳಿ. ಯಾಕಂದರೆ ತುಂಬ ಚೆನ್ನಾಗಿ ವೈರಲ್ ಆಗಿದೆ. ಯಾಕೆಂತಂದರೆ ಒಂದು ಮಠದಲ್ಲಿ ಮಕ್ಕಳು ಬಂದು ಅವ್ರಿಗೆ ಏನು ಇಷ್ಟ ಅಂತ ಕೇಳೋದಿದೆ, ಅದು ತುಂಬ ದೊಡ್ಡ ಅದು. ಸೊ ಇವತ್ತು ಪಾನಿಪುರಿ ತಿಂದ್ರಂತೆ, ನಾನು ಅದೇ ಕೇಳಬೇಕಪ್ಪ, ನಮಗೆ ಪಾನಿಪುರಿ ಬಿಟ್ಬಿಟ್ಟು ಒಬ್ಬರೇ ತಿಂದಿದ್ದೀರಲ್ಲ ಅಂತ. ಸೊ ಆದ್ದರಿಂದ ಎಲ್ಲರೂ ರಾಯರು ಒಳ್ಳೇದು ಮಾಡಲಿ, ಆಶೀರ್ವದಿಸಲಿ ಅಂತ ಕೇಳ್ಕೊಂಡು ನನ್ನ ಮಾತು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.